ಉಡುಪಿ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿಗೆ ಮತ್ತೊಂದು ಬಲಿಯಾಗಿದೆ. ಮಹಾರಾಷ್ಟ್ರದಿಂದ ಆಗಮಿಸಿದ್ದ 48 ವರ್ಷದ ವ್ಯಕ್ತಿಗೆ ಕೋವಿಡ್ ತಗುಲಿದ್ದು ಜಿಲ್ಲೆಯಲ್ಲಿ ಸೋಂಕಿನ ಕಾರಣದಿಂದ ಮೃತಪಟ್ಟಂತಹ ಮೂರನೇ ಪ್ರಕರಣ ಇದಾಗಿದೆ. ಜಿಲ್ಲೆಯಲ್ಲಿ ಇವತ್ತು 9 ಜನರಿಗೆ ಕೋವಿಡ್-19 ಸೋಂಕು ತಗುಲಿರುವಂತದ್ದು ದೃಢಪಟ್ಟಿದೆ. ಇದರಿಂದ ಒಟ್ಟು ಕೋವಿಡ್ ಸೋಂಕಿತರ ಸಂಖ್ಯೆ ಜಿಲ್ಲೆಯಲ್ಲಿ 1206ಕ್ಕೆ ಏರಿಕೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲೂ ಕೊರೋನಾ ಸೋಂಕಿನ ಅಟ್ಟಹಾಸ ಮುಂದುವರೆದಿದೆ. ಇಂದು ಉಡುಪಿ ಜಿಲ್ಲೆಯಲ್ಲಿ 9 ಮಂದಿ ಸೋಂಕಿತರ ಪೈಕಿ 6 ಮಂದಿ ಪುರುಷರು ಮತ್ತು 3 ಮಹಿಳೆಯರಾಗಿದ್ದಾರೆ. 3 ಮಹಾರಾಷ್ಟ್ರದಿಂದ ಬಂದಿದ್ರೆ ಓರ್ವ ಹೈದರಾಬಾದ್ನಿಂದ ಆಗಮಿಸಿದ್ರು. 2 ಕೋವಿಡ್ ಸೋಂಕಿತರ ಸಂಪರ್ಕದಿಂದ ಸೋಂಕು ತಾಗಿದೆ. ಓರ್ವ ಬಟ್ಟೆ ಅಂಗಡಿ ಮಾಲೀಕನಿಗೆ ಸೋಂಕು ದೃಢವಾಗಿದ್ರೆ 2 ಕುಂದಾಪುರ ಬೆಂಗಳೂರು ಬಸ್ ಚಾಲಕರಿಗೆ ಕೋವಿಡ್ ಸೋಂಕು ಪತ್ತೆಯಾಗಿದೆ. ಒಟ್ಟು 1206 ಕೋವಿಡ್ ಸೋಂಕಿತರಲ್ಲಿ 1067 ಮಂದಿ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. 3 ಸೋಂಕಿತರು ಮೃತಪಟ್ಟರೆ ಇನ್ನು 136 ಸಕ್ರಿಯ ಪ್ರಕರಣಗಳಿವೆ. ಇವರು ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಒಟ್ಟು 9 ಪ್ರಕರಣಗಳು ಕಂಡು ಬಂದಿದೆ. ಅದರಲ್ಲಿ 6 ಗಂಡು ಮತ್ತು 3 ಹೆಣ್ಣು ಮಕ್ಕಳಿಗೆ ಬಂದಿರುವಂಥದ್ದು ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು ಕಂಡು ಬರ್ತದೆ. ಇದರಲ್ಲಿ 3 ಜನ ಮುಂಬೈಯಿಂದ ವಾಪಸ್ ಆದಂಥವರಿದ್ದಾರೆ, ಒಬ್ಬರು ಹೈದರಾಬಾದಿಂದ ವಾಪಸ್ ಬಂದಂಥವರಿದ್ದಾರೆ. 2 ಜನ ಈಗಾಗಲೇ ಏನು ಪಾಸಿಟಿವ್ ಬಂದಿದೆ ಅವರ ಸಂಪರ್ಕಿತರು, ಪ್ರಾಥಮಿಕ ಸಂಪರ್ಕದವ್ರನ್ನ ಏನು ಚೆಕ್ ಮಾಡಿದಾಗ ಕಂಡು ಬಂದಿದೆ. ಕುಂದಾಪುರದಿಂದ ಬೆಂಗಳೂರಿಗೆ ಬಸ್ ಏನು ಓಡಾಡ್ತವೆ ಆ ಬಸ್ನ 2 ಚಾಲಕರಿಗೆ ಪಾಸಿಟಿವ್ ಬಂದಿರೋದು ನಮಗೆ ಕಂಡು ಬಂದಿದೆ. ಇನ್ನೊಂದು ಪ್ರಕರಣ ಸ್ಥಳೀಯ ಪ್ರಕರಣ ಆಗಿದೆ. ಅದರಲ್ಲಿ ಬಟ್ಟೆ ಅಂಗಡಿಯ ಮಾಲೀಕರಿಗೆ ಪಾಸಿಟಿವ್ ಇರೋದು ಕಂಡು ಬಂದಿದೆ. ಇವರ ಮಗ ಬೆಂಗಳೂರಿಗೆ ಪ್ರಯಾಣ ಮಾಡಿರುವಂಥ ಹಿನ್ನೆಲೆ ಇದೆ. ಅವರ ಮಗರಿಗೂ ಸಹ ನಾವು ಟೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ, ಸ್ವಾಬ್ ಕಲೆಕ್ಷನ್ ಮಾಡಿದ್ದೀವಿ. ಇನ್ನು ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕಿಗೆ 3ನೇ ಬಲಿಯಾಗಿದೆ. ಮುಂಬೈನಿಂದ ಆಗಮಿಸಿದ 48 ವರ್ಷದ ವ್ಯಕ್ತಿ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ರು. ಮುಂಬೈನಲ್ಲಿ ಚಿಕಿತ್ಸೆ ಪಡೆದು ಬಂದಿದ್ರು. ಈ ವಿಷಯವನ್ನ ಇಲ್ಲಿಯ ಅಧಿಕಾರಿಗಳ ಮುಂದೆ ಮರೆಮಾಚಿದ್ರು. ಸದ್ಯ ವ್ಯಕ್ತಿ ಮೃತಪಟ್ಟಿದ್ದು ನಂತರ ಪರೀಕ್ಷೆ ನಡೆಸಿದಾಗ ಕೋವಿಡ್ ಇರುವ ಬಗ್ಗೆ ಖಚಿತವಾಗಿದೆ. ಈಗಾಗಲೇ ಇನ್ನೊಬ್ಬ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ 3ನೇ ವ್ಯಕ್ತಿ ಮರಣ ಹೊಂದಿರೋದು ಇವತ್ತು ವರದಿಯಾಗಿದೆ. ಅದರಲ್ಲಿ 48 ವರ್ಷದ ವ್ಯಕ್ತಿ ಮುಂಬೈಯಿಂದ ಬಂದಂಥ ವ್ಯಕ್ತಿಗೆ ಪಾಸಿಟಿವ್ ಇರೋದು ಕಂಡು ಬಂದಿದೆ. ಈ ವ್ಯಕ್ತಿ ಆಲ್ಕೋಹಾಲ್ನಿಂದ ಲಿವರ್ ಡಿಸೀಸ್ನಿಂದ ಬಳಲುತ್ತಿರುವಂಥ ವ್ಯಕ್ತಿ. ಇವರಿಗೆ ಸಾವು ಬಂದಿರುವಂಥದ್ದು. ಮುಂಬೈನ ಹಂದೆ ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಆದರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಯಾವುದೇ ಮಾಹಿತಿಯನ್ನು ಸಹ ನಮ್ಮ ಆರೋಗ್ಯ ಇಲಾಖೆಗೆ ಮತ್ತು ಸ್ಥಳೀಯ ಆಡಳಿತಕ್ಕೆ ನೀಡಿರೋದಿಲ್ಲ. ಮರಣ ನಂತರ ನಮಗೆ ಸ್ವಾಬನ್ನು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ಇರೋದು ಕಂಡು ಬಂದಿದೆ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ 2ನೇ ವಿದ್ಯಾರ್ಥಿನಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಕುಂದಾಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ವಿದ್ಯಾರ್ಥಿನಿಯಲ್ಲಿ ಕೋವಿಡ್-19 ಸೋಂಕು ಪತ್ತೆಯಾಗಿದೆ. ಈ ವಿದ್ಯಾರ್ಥಿನಿ ಈಗಾಗಲೇ ನಡೆದಿರುವ ದ್ವಿತೀಯ ಭಾಷೆ, ಗಣಿತ ಹಾಗೂ ವಿಜ್ಞಾನ ಪರೀಕ್ಷೆಗಳನ್ನು ಬರೆದಿದ್ದು ನಾಳೆ ನಡೆಯುವ ಸಮಾಜ ವಿಜ್ಞಾನ ಪರೀಕ್ಷೆಗೆ ಸಿದ್ಧಳಾಗುತ್ತಿದ್ಲು ಎಂದು ತಿಳಿದು ಬಂದಿದೆ. ಆಕೆಗೆ ಇನ್ನುಳಿದ 3 ಪರೀಕ್ಷೆಗಳನ್ನು ಆಗಸ್ಟ್ನಲ್ಲಿ ನಡೆಯುವ ಸಪ್ಲಿಮೆಂಟರಿ ಪರೀಕ್ಷೆಯಲ್ಲಿ ಬರೆಯುವಂತೆ ತಿಳಿಸಲಾಗಿದೆ. ಆರೋಗ್ಯ ಇಲಾಖೆ ಆಕೆಯನ್ನ ಕೋವಿಡ್ ಆಸ್ಪತ್ರೆಗೆ ದಾಖಲಿಸುವ ಸಿದ್ಧತೆ ನಡೆಸಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.